ಸೊ ನಮ್ಮ ಮನೆಗೆ ಇವತ್ತು ಬಂದಿದ್ದಾರೆ ಯೂಟ್ಯೂಬ್ ಚಾನಲ್ನವರು. ಯಾವ ಚಾನಲ್ ಹೇಳಿ? ಅವನಿಯಾನ 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 ಚಾನಲ್ನವರು ಬಂದಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದದ್ದು. ನನ್ನ ಹತ್ರ ಕೆಲವೊಂದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಸೊ ನಾವು ಅವರಿಗೆ ಕೆಲವೊಂದು ಕ್ವಶನ್ಸ್ ಕೇಳುವ ಬನ್ನಿ. ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದವ್ರಿಗೆ ಇಂಟರ್ವ್ಯೂ ಏನ್ ಕ್ವಶನ್ ಬೇಕಾದ್ರೂ ಹೇಳ್ತೀವಿ. ಬಟ್ ರಕ್ಷಿತಾ ಶೆಟ್ಟಿ ಅವ್ರ ಕ್ಲೋಸ್ ಫ್ರೆಂಡ್ ಅಂತ ಇವರು, ವೈಷ್ಣವಿ ಅವರು ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡ್ರು. ಬಹಳ ಖುಷಿ ಆಯ್ತು ನನಗೆ. ನಮ್ಮದು ಅವನಿಯಾನ ಚಾನಲ್ಲು ಎಲ್ಲ ಥರದ ಕಂಟೆಂಟು ಇರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕೆಂದ್ರೆ ನೋಡಿ, ಮನೆ ಹತ್ರ ಇವರು ಮತ್ತು ರಕ್ಷಿತಾ ಶೆಟ್ಟಿ ಅವರು ಎಷ್ಟು ಕ್ಲೋಸ್ ಇದ್ದರು, ಅವ್ರ ಪರ್ಸ್ನಲ್ ಬಿಹೇವಿಯರು, ಕ್ಯಾರೆಕ್ಟ್ರು, ಇವರೆಲ್ಲ ಜೊತೆಗೆ ವೀಲಾಗ್ಸ್ ಮಾಡಿದ್ದು ಎಲ್ಲ ಭಾಳ ಖುಷಿ ಆಯ್ತು. ನನಗಿಂತ ಜಾಸ್ತಿ ಅವರೇ ಹೆಚ್ಚು ರಿಸರ್ಚ್ ಮಾಡಿದ್ದಾರೆ ನೋಡಿ. ಒಬ್ಬ ಗೃಹಿಣಿಯಾಗಿ ಇಲ್ಲೆಲ್ಲ ಊರಿನವ್ರು ಎಲ್ಲ ರಿಯಾಕ್ಷನ್ ತೊಗೊಂಡಿದ್ದಾರೆ. ಫಸ್ಟ್ ಡೇ ಎಲಿಮಿನೇಷನ್ ಆದ ರಕ್ಷಿತಾ ಶೆಟ್ಟಿ ಅವರು ಬಗ್ಗೆ ರಿವ್ಯೂ ತಗೊಂಡಿದ್ದಾರೆ. ಭಾಳ ಖುಷಿ ಆಯ್ತಪ್ಪ ನನಗೆ. ಓಕೆ, ಏನು ಸಂದರ್ಶನ ಮಾಡ್ತೀರಿ ಕೇಳಿ ಕ್ವಶನ್ಸ್. ಸರ್, ಎಲ್ಲ ಬಿಗ್ ಬಾಸ್ ಎಪಿಸೋಡ್ಸ್ ಎಲ್ಲ ನೋಡ್ತೀರಾ? ನೋಡ್ತೀನಿ, ಎಲ್ಲದು ನೋಡ್ತೀನಿ. ಕಳೆದ ಬಾರಿ ಒಂದು ಸ್ವಲ್ಪ ಜಾಸ್ತಿ ಜಗಳ ಗಲಾಟೆಗಳಿದ್ದರಿಂದ ಅವಾಗ ಒಂದು ಸ್ವಲ್ಪ ಲಾಯರ್ ಜಗದೀಶ್ ಅವ್ರಿಗೂ ಒಂದು ಸ್ವಲ್ಪ ನೋಡ್ತಾ ಇದ್ವಿ. ಸ್ವಲ್ಪ ಗೊತ್ತಲ್ಲ, ಜನ ಈಗೆಲ್ಲ ಒಂದು ಸ್ವಲ್ಪ ಗಲಾಟೆಗಳಿದ್ರೆ ಒಂದು ಸ್ವಲ್ಪ ನೋಡೋದು. ಬಿಗ್ ಬಾಸ್ನ ಆ ಥರ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲ ಹೊಂದಾಣಿಕೆಯಿಂದ ಇದ್ರೆ ಯಾರು ನೋಡ್ತಾರೆ ಬಿಗ್ ಬಾಸ್? ಹೌದು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾರು ಫೈನಲಿಸ್ಟ್ ಆಗ್ಬೋದು? ಅಟ್ ಲಾಸ್ಟ್ ಇನ್ ದಿ ಕ್ಲೈಮ್ಯಾಕ್ಸ್ ನಾವು ಏನಂತೀವಿ, ಬಿಗ್ ಬಾಸ್ ಯಾವಾಗಲೂ ಕೂಡ ವೋಟ್ ಇಂದನೇ ಗೆಲ್ಲೋದು ಅನ್ನೋದು ಇರೋದ್ರಿಂದ ಟಾಪ್ 3ಯಲ್ಲಿ ನನಗನ್ಸುತ್ತೆ ರಘು ಅವ್ರು ಇರ್ಬೋದು, ರಕ್ಷಿತಾ ಅವ್ರು ಇರ್ಬೋದು, ಮತ್ತೆ ಗಿಲ್ಲಿ ನಟ ಇರ್ಬೋದು ಅಂತ. ಯಾರು ವಿನ್ ಆಗ್ಬೋದು ಸರ್? ಅದು ಹೇಳಿದ್ರೆ ಪಾಪ ನೋಡಿ, ನಾನು ಹೇಳ್ದೆ ಟಾಪ್ 3 ಹೇಳ್ಬಿಟ್ಟಿದ್ದೀನಿ. ಮತ್ತೆ ಕೆಲವೊಬ್ರು ಗಿಲ್ಲಿ ನಟ ಆಡಿಯನ್ಸ್ಗೂ ಬೇಜಾರಾಗ್ಬೋದು, ರಕ್ಷಿತಾ ಆಡಿಯನ್ಸ್ಗೂ ಬೇಜಾರಾಗ್ಬೋದು, ರಘು ಆಡಿಯನ್ಸ್ಗೂ ಬೇಜಾರಾಗ್ಬೋದು. ಇರಲಿ, ಅದೊಂದು ಕುತೂಹಲ ಇರಲಿ ಅಂತ ನಾನು ಅಂದ್ಕೊಳ್ತೀನಪ್ಪ. ಬಟ್ ಜನ ಆಲ್ಮೋಸ್ಟ್ ಫೇವರ್ ಗಿಲ್ಲಿ ನಟ ಇದಾರಂತೆ. ಗೊತ್ತಿಲ್ಲ, ವೋಟ್ ವೇರಿ ಆದರೆ ಏನಾಗ್ಬೋದು, ಕೊನೆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಮ್ಯಾಜಿಕ್. ಮತ್ತೆ ಧ್ರುವಂತ್ ಬಗ್ಗೆ ಏನು ಹೇಳ್ತೀರಿ ಸರ್? ರಕ್ಷಿತಾ ಅವರನ್ನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲ ಎಪಿಸೋಡ್ಸ್ ಎಲ್ಲ ನೋಡುವಾಗಲೇ ಗೊತ್ತಾಗ್ತದೆ. ಸೊ ಧ್ರುವಂತ್ನವರು ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಿತಾ ಅವರನ್ನ ಅಂತ. ಇಲ್ಲ, ಧ್ರುವಂತ್ ಆಟ ಆಡ್ತಿರೋ ರೀತಿ ಬಗ್ಗೆನೇ ಭಾಳ ಜನಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ಗೊತ್ತಿಲ್ಲ, ಹೊರಗೆ ಅದು ವೋಟ್ ಡಿವೈಡ್ ಆಗ್ತಾ ಇದೆಯೋ. ಅವರು ಆ ಥರದ ಬಿಹೇವಿಯರ್ ತೋರಿಸಿದಾಗೆಲ್ಲ ವೋಟ್ ಡಿವೈಡ್ ಆಗುತ್ತೆ. ಎಲ್ಲರದ್ದು ಒಂದೊಂದು ಯೂನಿಕ್ ಕ್ಯಾರೆಕ್ಟ್ರು, ಅವ್ರದ್ದು ಆ ಕ್ಯಾರೆಕ್ಟರ್ ಆ ಥರ ಇದೆ. ಜನರಿಗೆ ಅದು ರುಚಿ ಕೊಡಲಿಲ್ಲ ಅಂದರೆ ವೋಟ್ ಹಾಕಲ್ಲ, ವೋಟ್ ಹಾಕಲಿಲ್ಲ ಅವ್ರು ಹೊರಗೆ ಬರ್ತಾರೆ. ಮಾಡಿದ್ದುಣ್ಣ ಮಾರಾಯ ಅನ್ನಂಗೆ ಅವ್ರು ಹೇಗೆ ಆಡ್ತಾರೋ ಅದರ ಆಧಾರದ ಮೇಲೆ ಅವರು ಆದಷ್ಟು ಬೇಗ ಹೊರಗೆ ಇರ್ತಾರೆ ಅಷ್ಟೇ. ಓಕೆ, ಇನ್ನೆಂತ ಕೇಳ್ಬೋದು? ಇನ್ನೆಂತ ಕೇಳಿ, ಬೇರೆ ಜಾನ್ವಿ ಅವರು ಹೊರಗೆ ಬಂದ್ರು, ಮನೆಯಿಂದ ಹೊರಗೆ ಬಂದ್ರು, ಎಲಿಮಿನೇಟ್ ಆದ್ರು. ಸೊ ಅಶ್ವಿನಿ ಗೌಡ ಅವ್ರೀಗ ಒಂಟಿ ಅಂತ ಫೀಲ್ ಆಗ್ತಾ ಇದ್ಯಾ? ಒಂಟಿ ಏನಿಲ್ಲ. ಅವ್ರು ಏನು ಗೊತ್ತಾ, ಈಗ ವೀಕೆಂಡಲ್ಲಿ ಸುದೀಪ್ ಅವ್ರ ರೆಸ್ಪಾನ್ಸ್ ಮೇಲೆ ಅವ್ರ ಬಿಹೇವಿಯರ್ನ ಚೇಂಜ್ ಮಾಡಕ್ಕೆ ಹೋಗ್ತಿದ್ರು ಅವರು. ಮೊದ್ಲಿಗೆ ನಾನು ಹಿಂಗೆ ಅಗ್ರೆಷನಲ್ಲಿ ಇದ್ರೆ, ಗಲಾಟೆ ಮಾಡಿದ್ರೆ, ಹೆಣ್ಮಕ್ಳು ಪರವಾಗಿ ನಿಂತ್ರೆ ಅಂತ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡಿದ್ರು. ಆಮೇಲೆ ಹೊರಗೆಲ್ಲ ಇದು ಯಾಕೋ ನನಗೆ ನೆಗೆಟಿವ್ ಆಗ್ತಾ ಇದೆ ಅಂದಾಗ ಮತ್ತೆ ಒಳ್ಳೆ ರೀತಿಯ ಬಿಹೇವ್ ಮಾಡ್ಲಿಕ್ಕೆ ಹೋದ್ರು. ಮತ್ತೆ ಇನ್ನೊಂದು ಕಡೆ ಈ 2.2 ವರ್ಷನ್ ಚೆನ್ನಾಗಿ ಇಷ್ಟ ಇಲ್ಲ ಅಂತ ಸುದೀಪ್ ಅವರು ಹೇಳಿದ್ಮೇಲೆ ಮತ್ತೆ ನಾನು ಹೀಗಿರೋದಾ ಅಂತ. ಆ್ಯಕ್ಚುಲಿ ನಾನಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅವರು ಆ ಒರಿಜಿನಾಲಿಟಿ ಕ್ಯಾರೆಕ್ಟರ್ ಏನಿದೆಯೋ ಅದನ್ನು ಭಾಳ ದಿನ ಮುಚ್ಚಿಡೋಕ್ಕೂ ಆಗೋದಿಲ್ಲ. ಹಂಗಂತೇಳಿ ನಾನು ಬದಲಾಗಿದ್ದೀನಿ ಅಂತ ಹೇಳಿದಾಗ ಆ ಬದಲಾವಣೆನ ಜನರು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಮೇ ಬಿ ಒಂಟಿಯಾಗಿದ್ದಾರೆ ಅವರು, ಏಕಾಂತ ಅಂತೂ ಕಾಡ್ತಾ ಇದೆ. ಬಟ್ ಅವ್ರಿಗೆ ಅಡ್ಜಸ್ಟ್ ಆಗೋದು ಗೊತ್ತು. ಬಟ್ ಅಡ್ಜಸ್ಟ್ ಆಗೋದು ನಾಟಿಕೆ ಅಂತ ಅನಿಸಿದಾಗ ಜೊತೆಗಿದ್ದವರು ದೂರ ಸರ್ಕೊಳ್ತಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ಈಗ ಮೊದಲೆಲ್ಲ ರಕ್ಷಿತಾ ಶೆಟ್ಟಿ ಅವರನ್ನ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು. ತುಂಬಾ ಅಂದ್ರೆ ಕಾಲೆಳಿತಿದ್ರು ಅಂತ ಹೇಳ್ಬೋದು. ಬಟ್ ಇವಾಗ ತುಂಬಾ ಸೈಲೆಂಟ್ ಆಗಿದ್ದಾರೆ, ರಕ್ಷಿತಾ ವಿರುದ್ಧ ಯಾವ್ದು ಮಾತಾಡ್ತಾ ಇಲ್ಲ. ಸೊ ಏನ್ ಅನ್ಸುತ್ತೆ, ಅವರು ಈಗ ನಾಟಕ ಮಾಡ್ತಾ ಇರೋದು ಅನ್ಸತ್ತಾ ಅಥವಾ ರಿಯಲ್ ಆಗೇ ಇದ್ದಾರೆ ಅಂತ ಅನಿಸ್ತಿದ್ಯಾ? ಗೊತ್ತಿಲ್ಲ. ಭಾಳ ಜನ ತಪ್ಪಿನ ಅರಿವಾಗಿ ಪಾಠ ಕಲಿತು ಬದಲಾದವರು ಇದ್ದಾರೆ. ಆ ಥರ ಬದಲಾದರೂ ಒಳ್ಳೆಯದು. ಬಟ್ ಏನೋ ನನಗೆ ಈ ಥರ ಮಾಡೋದ್ರಿಂದ, ಈ ಥರ ಅನ್ನೋದ್ರಿಂದ ನೆಗೆಟಿವ್ ಆಗ್ತಿದೆ ಅಂತ ಅಂದಾಗ ಯಾರೇ ಆಗಲಿ ಸ್ವಲ್ಪ ಹುಷಾರಾಗ್ತಾರೆ. ನೆಕ್ಸ್ಟ್ ವೀಕು ಇರೋದು 100 ದಿನ ಅಲ್ಲ, 100 ದಿನ ನಾನು ಜೀವನ ಪರ್ಯಂತದ ಬದಲಾವಣೆ ಅಂತ ಅನ್ಲಿಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲ, ಅಲ್ಲಿರೋವರೆಗೂ ಅಟ್ಲೀಸ್ಟು ರಕ್ಷಿತಾ ಅವ್ರ ವಿರುದ್ಧವಾಗಿ ಈ ಥರದ್ದೆಲ್ಲ ಪದ ಬಳಕೆ ಅಥವಾ ಈ ಥರ ಟಾರ್ಗೆಟ್ ಮಾಡದೇ ಇದ್ದರೆ ಒಳ್ಳೆಯದು. ಅವ್ರು ಆಟ ಆಡಿದ್ರೆ ಅವರು ಸೇಫಾಗಿ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಹತ್ರ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಇವತ್ತು ಬೆಳಗ್ಗೆ ವಿನೀಶ್ ಸ್ಕೂಲಿಗೆ ಹೊರಡ್ತಾ ಇದ್ದ. ಅಷ್ಟೊತ್ತಿಗೆ ನಮ್ಮ ಮನೆಗೆ ಯೂಟ್ಯೂಬ್ ಚಾನಲ್ನವ್ರು ಬಂದಿದ್ದರು. ಸೊ ಅವನಿಯಾನ ಯೂಟ್ಯೂಬ್ ಚಾನಲ್ನವರು
ಬೇರೆ ಬೇರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯ ಜೊತೆ ಇಂಟರ್ವ್ಯೂ ಎಲ್ಲ ಮಾಡಿ, ಅಂದರೆ ಆ್ಯಕ್ಟ್ರಸ್, ಪೊಲಿಟಿಷಿಯನ್ಸ್ ಮತ್ತು ಡಾಕ್ಟರ್ಸ್ ಅವರ ಜೊತೆ ಎಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ದಾರೆ. ಸೊ ಅವರ ಚಾನಲಲ್ಲಿ ಹೋಗಿ ನೋಡ್ಬೋದು. ಅವರು ನಮ್ಮ ಮನೆಗೆ ಬಂದು ನನ್ನ ಹತ್ರ ಮಾತಾಡಿದ್ದು, ನಾನು ಅವರನ್ನು ನೋಡಿ ಮಾತಾಡಿದ್ದು ತುಂಬ ಖುಷಿಯಾಯಿತು. ಸೊ ಇದೆ, ಮಾತಾಡಿ ಈಗ ಹೋಗಿದ್ದಾರೆ. ಸೊ ಇಲ್ಲಿ ಮಾತಾಡಿಸ್ಲಿಕ್ಕೋಸ್ಕರ ಅವರು ಪಾಪ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಗೆ ಬಂದ ನಂತರ ಇನ್ನೊಂದ್ಸಲ ಬರ್ತೇನೆ ಅಂತ ಹೇಳಿ ಹೋದರು. ಸೊ ಇವತ್ತು ತುಂಬ ಖುಷಿಯಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಈ ದಿನ. ಸೊ ಹಾಗೆ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. A few moments later. ಮಸ್ತ್ ಜನಕ್ಕೆ ಏನೊಂದಿತ್ತಾರೆ ದಾದ ಪಂಡ ವಿನೀಶ್ ವೈಶು ಲಾಗ್ಡ್ ಇತ್ತೆ ವೈಶುನ ಪದ್ಯನೇ ಬೈದಿಜ್ಜಿ, ಪದ್ಯನೇ ಬರೋಂದಿಜ್ಜಿ ಬಂದು. ಸೊ ಅವಲ ಉಂಡು, ಅವಲ ಎಂಕುಲು ಇನಿ ಪ್ರಿಪೇರ್ ಮಾಡ್ತಂದಿಲ್ಲ. ಆಯ್ತಲ್ಲ ಒಂಚೂರು ವಿಡಿಯೋ ಉಂಡು ಪ್ರಿಪೇರಿಂಗ್ ತೂಲೆ ಬೊಕ್ಕ ಆಯ್ತಾ ರಿಯಲ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಂದಿಲ್ಲ. A few moments later. ಪರಮ ವೈಷ್ಣವನು ನೀನೆ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಗರುಡ ಗಮನ ಅಯ್ಯೋ 2 ಸತಿಯೇ ಬಂತು, ಅದು ಅಭ್ಯಾಸ ಆಗಿ ಹೋಯ್ತು. ಪ್ರಾಣ ಪ್ರಿಯನು ನೀನೆ, ಗರುಡ ಗಮನ. ಅಯ್ಯೋ ಶಿಟ್.